ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ನಿಧಾನವಾಗಿ ಬೆಳೆಯುವವರನ್ನು ನೋಡಿ ನಗಬಾರ್ದು. ಯಾಕೆಂತ ಹೇಳಿದರೆ ಓಡುವ ಮೊಲಕ್ಕಿಂತ ನಡೆಯುವ ಆಮೆಗೆ ಆಯಸ್ಸು ಜಾಸ್ತಿ. ಹಾಗೆ ಈ ಮಾತನ್ನು ಹೇಳ್ತಾ ಈ ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆ ವಿದ್ಯಾ ಕಾಫಿ. ಸೊ ನಾನು ಆಗಲೇ ಹೇಳಿದೆ, ಅಡುಗೆ ಮಾಡೋದು ಕೂಡ ಹಾಗೇ. ಸೊ ನಾವು ಏನೇ ಕಲಿಯೋದಿದ್ರೂ ಕೂಡ ಆಮೆಗತಿಯಲ್ಲೇ ನಾವು ಕಲಿಬೇಕಾಗುತ್ತೆ. ಆಮೆಗತಿಯಲ್ಲಿ ಕಲಿತು ಆಮೇಲೆ ಮೊಲದ ಗತಿಯಲ್ಲಿ ನಾವು ಅಡುಗೆಯನ್ನು ಮಾಡ್ಬೋದು. ಅದೇ ರೀತಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ರೇಣು ಶೆಣೈ ಅವರು. ಯಾವೆಲ್ಲ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ. ಹೌದು. ಸೊ ಹೊಸ ವರ್ಷದಲ್ಲಿ ನಮಗೆ ಹೊಸ ಗೆಸ್ಟ್ ಎಲ್ಲ ಬರ್ತಾ ಇರುವಾಗ ತುಂಬ ಖುಷಿ ಅನಿಸುತ್ತೆ. ಸೊ ಹ್ಯಾಪಿ ನ್ಯೂ ಇಯರ್ ನಿಮಗೆ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನಮಗೆ ಯಾವೆಲ್ಲ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾ ಇದ್ದೀರಿ ಈ ಹೊಸ ವರ್ಷಕ್ಕೆ? ಇವತ್ತು ಸಿಂಪಲ್, ಇದು ಮಾಡಲಿಕ್ಕೆ ತುಂಬ ಸುಲಭ. ಮಿಕ್ಸ್ಡ್ ವೆಜಿಟೇಬಲ್ ಬ್ರೆಡ್ ಬಾಲ್ ಒಂದು, ಎರಡನೇದು ಪ್ರಾನ್ಸ್ ಗೋಲ್ಡ್ ಕಾಯಿನ್. ಪ್ರಾನ್ಸ್ ಗೋಲ್ಡ್ ಕಾಯಿನ್. ಸೊ ಪ್ರಾನ್ಸಿಂದ ಗೋಲ್ಡ್ ಕಾಯಿನ್ ಕೂಡ ಆಗುತ್ತಾ? ಕಾಯಿನ್ ಬಾಲ್ ಎಲ್ಲ ಆಗ್ತದೆ. ಎಲ್ಲ ಆಗುತ್ತೆ. ಸರಿ, ನಿಮ್ಮ ಹತ್ರ ಮಾತಾಡ್ತಾ ಅಡುಗೆ ಮಾಡ್ತಾ ನಿಮ್ಮ ವಿಷಯವನ್ನ ತಿಳ್ಕೊಳ್ಳೋಣ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ನಮಗೀಗ ಯಾವುದು ಗೋಲ್ಡ್ ಕಾಯಿನ್ ಅಥವಾ ಏನು? ಬಾಲ್ ಬ್ರೆಡ್ ಬಾಲ್, ವೆಜಿಟೇಬಲ್, ಮಿಕ್ಸ್ಡ್ ವೆಜಿಟೇಬಲ್ ಬ್ರೆಡ್ ಬಾಲ್. ಅತಿಹಾಸ ಬೇಡ ಅಲ್ವಾ? ಗೋಲ್ಡ್ ಕಾಯಿನ್ ಲಾಸ್ಟ್ ತಿನ್ನುವ. ಸ್ಟಾರ್ಟ್ ಮಾಡ್ತೇನೆ. ಆಲ್ರೆಡಿ ನಾನು ಬ್ರೆಡ್ಡನ್ನು ಸ್ವಲ್ಪ ಎಡ್ಜಸ್ಸನ್ನು ತೆಗೆದು ಇಟ್ಟಿದ್ದೇನೆ. ಅದರದ್ದು 4 ಎಡ್ಜಸ್ ಚೆಂದ ಮಾಡಿ ತೆಗೆದುಕೊಳ್ಬೇಕು. ಸೊ ನೀವು ಏನು ಮಾಡ್ಕೊಂಡಿದ್ದೀರಿ ಮೇಡಮ್? ನಾನು ಆ್ಯಕ್ಚುಲಿ ಹೌಸ್ ವೈಫ್, ಹೌಸ್ ಮೇಕರ್. ಓ, ಹೋಮ್ ಮೇಕರ್. ಬಟ್ ನಿಮ್ಮನ್ನ ನೋಡುವಾಗ ಮಾತ್ರ ಯಾವುದೋ ಇದರಲ್ಲಿ ನೀವೇನೋ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಡಾಕ್ಟರ ಅಥವಾ ಟೀಚರ ಏನಾದರೂ ಹೇಳ್ಬೋದು. ಟೀಚಿಂಗ್ ಸರ್ವಿಸ್ ಮಾಡಿದ್ದೇನೆ, ಅದು ವಾಲಂಟ್ರಿ ವರ್ಕ್ ಮಾಡಿದ್ದೇನೆ. ಬಟ್ ಯು ಲುಕ್ ಲೈಕ್ ಅ ಡಾಕ್ಟರ್. ಓ, ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್. ಇದು ಫಸ್ಟಿಗೆ ನಾನು ಮಿಕ್ಸ್ ಮಾಡ್ತೇನೆ. ಓಕೆ, ಎಲ್ಲ ಮಿಕ್ಸ್ ಮಾಡಿ ಇಟ್ಟುಕೊಳ್ತೇನೆ. ಇದರಲ್ಲಿ ಸಹ ಒಂದು ಎಂತ ಹೇಳಿದರೆ, ಈಗ ನಾನು ಇವತ್ತು ರಾ ವೆಜಿಟೇಬಲ್ಸನ್ನು ಮಿಕ್ಸ್ ಮಾಡ್ತೇನೆ. ಸಪೋಸ್ ನಿಮಗೆ ರಾ ವೆಜಿಟೇಬಲ್ಸ್ ಬೇಡ, ಅದನ್ನು ಸ್ವಲ್ಪ ಆನಿಯನ್, ಗಾರ್ಲಿಕ್, ಜಿಂಜರ್ ಪೇಸ್ಟ್ ಎಲ್ಲ ಹೌದು ಮಾಡಿ, ಹೌದು ಬಾಜಿ ಮಾಡಿ ಈ ಥರ ಬರ್ತದೆ ನೋಡಿ. ನಾನು ತಂದಿದ್ದೇನೆ. ಓಕೆ. ಸೊ ನೀವು ಆಲ್ರೆಡಿ ಮಾಡಿದ್ದೇನೆ, ಇದು ಮಾಡಿದ್ದು ತೋರಿಸ್ಲಿಕ್ಕೆ. ಆದರೆ ಇವತ್ತು ನಾನು ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಹಾಕ್ತೇನೆ. ಓಕೆ, ಅದಕ್ಕೆ ಒಂದು ಟೇಸ್ಟ್ ಬೇರೆ. ನಾವು ಅದನ್ನು ಕುಕ್ ಮಾಡಬೇಕು ಅಂತ ಇಲ್ಲ, ಡೈರೆಕ್ಟ್ ಆಗಿ ಹಾಕ್ತೇನೆ. ಹಾಗಾಗಿ ಸ್ಟಾರ್ಟ್ ಮಾಡ್ತೇನೆ. ಸೊ ಕ್ಯಾಪ್ಸಿಕಮ್, ಕ್ಯಾರೆಟ್, ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಬೋದು. ನಾನು ಮತ್ತು ಇದೇ ಹಾಕುವಾಗ ಇದೇ ತುಂಬ ಆಗ್ತದೆ. ಹಾಗೆ ಕ್ಯಾಬೇಜ್ ಹಾಕ್ಬೋದು. ಓಕೆ, ಇದು ಪನ್ನೀರ್. ಸೊ ಗ್ರೇಟೆಡ್ ಪನ್ನೀರ್. ಸೊ ಇದು ಆನಿಯನ್ ಮತ್ತು ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನಿದು ಹೋಮ್ ಮೇಡೇ ತಂದಿದ್ದೇನೆ. ಸೊ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಅದಕ್ಕೆ ಹಸಿಮೆಣಸು. ಹೌದು, ಜಸ್ಟ್ ಫಾರ್ ಟೇಸ್ಟ್. ಸೊ ಮತ್ತು ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪು. ಬೈಂಡಿಂಗಿಗೆ ಪೊಟೇಟೊ ಹಾಕ್ಬೋದು, ಇಲ್ಲ ಇದೇ ಬ್ರೆಡ್ಡನ್ನು ಸ್ವಲ್ಪ ಸಾಫ್ಟ್ ಮಾಡಿ ಮಿಕ್ಸ್ ಮಾಡ್ಬೋದು. ಓಕೆ. ಸೊ
ಸೊ ನಮ್ಮ ಯಾವ್ದು ಕೂಡ ಹೌದು, ಇವತ್ತು ನಾನು ಪೊಟೇಟೊ ತಂದಿದ್ದೇನೆ. ಸೊ ಬೇಯಿಸಿದ ಆಲೂಗಡ್ಡೆ ಅದನ್ನೀಗ ಹಾಕ್ತೀನಿ. ಇಲ್ಲಾದ್ರೆ ಅದು ಸ್ವಲ್ಪ ಬಿಟ್ಟು ಬರ್ತದಲ್ಲ, ಬ್ರೆಡ್ ಹಾಕಿದ್ರು ಒಳ್ಳೇದಾಗ್ತದೆ, ಬೈಂಡಿಂಗ್ ಬರ್ತದೆ. ಮತ್ತು ಪುನಃ ಬ್ರೆಡ್ ಉಂಟಲ್ಲ, ಅದಕ್ಕೆ ಒಳಗೆ ಒಂದು ಸ್ವಲ್ಪ ಪೊಟೇಟೊ ಹಾಕಿ ಬಿಡುವ ಹೇಳಿ, ಆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಮಾಡುತ್ತೆ. ಹೌದು, ಆಕ್ಚುಲಿ ಪೊಟ್ಯಾಟೊ ಎನ್ಹಾನ್ಸ್ ಮಾಡ್ತೆ ಅದೇ. ಇದು ನಾನು ಈಗ ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಓಕೆ, 2 ಸೌಂಡ್, ಹೌದು, ಒಂದು ಅರ್ಧ ಸ್ಪೂನು. ನಮಗೆ ಎಷ್ಟು ಖಾರ ಬೇಕು ಅಷ್ಟು, ಆ ರೀತಿ. ಕೆಲವರಿಗೆ ತುಂಬ ಖಾರ ಬೇಕಾಗ್ತದಲ್ಲ. ಮತ್ತು ಸಾಲ್ಟ್ ಸಹ ಹಾಕಿ ನಮ್ಮ ಟೇಸ್ಟಿನ ಅನುಕೂಲ. ನಮಗೆ ಇಲ್ಲದೆ ತುಂಬ ಸಾಲ್ಟಿ ಆದರೆ ತಿನ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಇದನ್ನೀಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡೋದು. ಹೀಗೆ ಸಣ್ಣ ಸಣ್ಣ ಚಿಕ್ಕ ಉಂಡೆ ಕಟ್ಟಿ ಇದನ್ನು ಹೀಗೆ ಬಾಲ್ ಮಾಡಿ ಇಡೋದು ಫಸ್ಟ್. ಹೌದು. ಸೊ ಎಕ್ಸ್ಟ್ರಾ ಏನು ಸ್ಪೈಸಸ್ ಬೇಡ, ಏನಿಲ್ಲ. ಚಾಟ್ ಮಸಾಲ, ಪೆಪ್ಪರ್ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ. ಅದರಲ್ಲಿ ಗ್ರೀನ್ ಚಿಲ್ಲಿ ಅದು ಫ್ಲೇವರ್ ಸ್ಪೈಸ್ ಅದರಲ್ಲಿದೆ. ಹಾಗೆ ಅದು ನಾನು ಯೂಶ್ವಲಿ ಎಂತ ಮಾಡೋದು ಹೇಳಿದರೆ ಮನೆಯಲ್ಲೇ ಮಾಡೋದು. ಆ ಫ್ರೆಶ್ ಅದಕ್ಕೆ ಟೇಸ್ಟೇ ಬೇರೆ, ಜಿಂಜರ್ ಗಾರ್ಲಿಕ್ಕಿಗೆ ಮತ್ತು ಇವನ್ ಗ್ರೀನ್ ಚಿಲ್ಲೀಸ್ಗೆ ಈಗೆಲ್ಲ ಪೇಸ್ಟ್ ಸಿಗ್ತದೆ. ಇವನ್ ಟೈಮ್ ಇಲ್ಲದವರು ಪಾಪ ಅದು ಮಾಡಿ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಸ್ವಲ್ಪ ಟೇಸ್ಟ್ ಬೇರೆ ಬರ್ಬೋದು. ಮನೆಯಲ್ಲೇ ಫ್ರೆಶ್ಲಿ ನಾವು ಮಾಡಿದಾಗ ಅದರ ಟೇಸ್ಟ್ ಇದು ಈ ಥರ ನೋಡುವಾಗ ಹಾಗೆ ಅದನ್ನ ಇದು ಮಾಡ್ಬೋದು. ಇದು ಡೀಪ್ ಫ್ರೈಯಾ? ಡೀಪ್ ಫ್ರೈ ಆಯಿಲಿ. ಚಟ್ಪಟ್ ಅಂತ ಮಾಡ್ಕೊಡ್ಬೋದು ಸ್ನ್ಯಾಕ್ ಅಲ್ಲ. ಹೌದು, ಮಕ್ಕಳಿಗೆ ಈಗ ರಜೆ ಇನ್ನು ಬರುವಾಗ ಆವಾಗ ಬೇಕಾಗ್ತದೆ. ಅದೇ ನಾನು ಹೇಳಿದ್ದಲ್ಲ, ತುಂಬ ಥರದಲ್ಲಿ ಮಾಡ್ಬೋದು. ಒಂದು ಬೇಸ್ ಬ್ರೆಡ್ ಇರೋದಕ್ಕೆ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇನ್ನು ನನಗೆ ನೀರು ಬೇಕಾ? ನೀರು, ಹೌದು. ಸ್ವಲ್ಪ ನೀರು ಹಾಕಿ ಸಾಕು. ಅದು ಜಸ್ಟ್ ಹೀಗೆ ಕೈ ಚಿಮುಕಿಸಿ ಹೀಗೆ ಅದನ್ನು ಸ್ವಲ್ಪ ಡ್ಯಾಬ್ ಮಾಡಿದರೆ ಐತೆ. ಹೌದು, ಇಲ್ಲದಿದ್ದರೆ ಅದು ನೀರಿನಲ್ಲಿ ಇದು ಮಾಡಿದಕ್ಕೂ ಈಗ ಸಾಫ್ಟ್ ಬ್ರೆಡ್ ಏನಾಗ್ತದೆ, ಅದು ಎಲ್ಲ ಇನ್ನೂ ಮುದ್ದೆ ಆಗ್ತದೆ. ಅದರ ಒಳಗೆ ಬಾಲ್ ಥರ ಮಾಡಲಿಕ್ಕೆ ಈಸಿ ಆಗ್ತದೆ. ಈಗ ಕೈಯಿಂದ ಹೀಗೆ ಮಾಡಿದರೆ ಸೊ ಬಾಲ್ಸ್ ರೆಡಿ. ಬ್ರೆಡ್ ಬಾಲ್ಸ್? ಹೌದು, ವೆಜ್ ಬಾಲ್ಸಾ ಬ್ರೆಡ್ ಬಾಲ್ಸಾ? ಇವತ್ತು ನಾನು ಮಿಕ್ಸ್ಡ್ ವೆಜಿಟೇಬಲ್ ಹೌದು ಮಾಡಿ. ಸೊ ನಿಮ್ಮ ಫ್ರೀ ಟೈಮ್ ಏನಿರುತ್ತೆ? ಫ್ರೀ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀರಿ? ನನ್ನ ಫ್ರೀ ಟೈಮು ಒಂದು ಯೋಗ ಕ್ಲಾಸಿಗೆ ಹೋಗ್ತೇನೆ. ಅದು ಗೊತ್ತಾಗ್ತದೆ. ಮತ್ತೊಂದು ನನಗೆ ಹಾಬಿ ಇದೆ, ಪೇಂಟಿಂಗ್ ಹಾಬಿ ಇದೆ. ಸೊ ಪೇಂಟಿಂಗ್ ಫ್ರೀ ಇದ್ದ ಟೈಮಿಗೆಲ್ಲ ಹೋಗಿ ಪೇಂಟಿಂಗ್ ಮಾಡ್ತೀರಿ. ಯಾವ ಟೈಪ್ ಪೇಂಟಿಂಗ್ಸ್? ಎಲ್ಲ ಆಯಿಲ್ ಪೇಂಟಿಂಗ್, ಎಕ್ರಿಲಿಕ್, ಹೆಚ್ಚು ನೇಚರ್ ಮಾಡೋದು. ಓಕೆ, ನೇಚರ್ ಹೋದಲ್ಲೆಲ್ಲ ನೇಚರ್ ನೋಡಿದನ್ನು ಮನಸ್ಸಿನಲ್ಲಿ ಇಟ್ಟು ಮಾಡೋದು. ಅದು ಹೇಳಿ ಅದು ತುಂಬ ಕಂಪನಿ ಒಳ್ಳೇದಾಗ್ಬೋದು. ಬಿಕಾಸ್ ಐ ಲವ್ ಪೇಂಟಿಂಗ್. ಓ ಐ ಸಿ. ನಾನು ಚಾರ್ಕೋಲ್ ಪೇಂಟಿಂಗ್ ಮಾಡ್ತೀನಿ, ಆಯಿಲ್ ಪೇಂಟ್. ನೈಸ್. ಬಟ್ ಈಗ ಟೈಮ್ ಇಲ್ಲ ಅಷ್ಟೇ. ಅದಕ್ಕೆ ನನಗೆ ತುಂಬ ಇಷ್ಟ. ಹೌದು, ತುಂಬ ಟೈಮು ಇನ್ವಾಲ್ವ್ ಆಗಿ ಮಾಡಲಿಕ್ಕೆ ಆಗ್ತದೆ. ಹಾಗೆ ನಾನು ಇದು ಇವತ್ತು ಫ್ರೆಶ್ ತಂದಿದ್ದೇನೆ. ಇಲ್ಲದಿದ್ದರೆ 1-2 ದಿನ ಇಟ್ಟು ನೋಡಿದೆ. ಹಾಗೆ ಇಟ್ಟರೆ ಹೇಗೆ ಆಗ್ತದೆ ಹೇಳಿ. ಅದು ಇನ್ನೂ ನೀವು ಹೇಳಿದಾಗೆ ನೋಡಿ, ಗಾಳಿಗೆ ಇಟ್ಟರೆ ಹಾರ್ಡ್ ಆಗ್ತದೆ, ಡ್ರೈ ಆಗ್ತದೆ. ಅದು ಸ್ವಲ್ಪ ಹೀಗೆ ಸಾಫ್ಟ್ ಬಾಲ್ ಮಾಡಲಿಕ್ಕೆ ಸಿಗೋದಿಲ್ಲ. ಸೊ ನಿಮಗೆ ಟ್ರೆಡಿಷ್ನಲ್ ಅಡುಗೆ ಇಷ್ಟನಾ ಇಂಥದ್ದೆಲ್ಲ? ಸ್ವಲ್ಪ ನಾನು ಆ್ಯಕ್ಚುಲಿ ಟ್ರೆಡಿಷನಲ್ ಅಡುಗೆ ಸಹ ಮಾಡ್ತೇನೆ, ಈ ಥರ ಮಾಡ್ತೇನೆ. ಈ ಥರ ಯೂಶ್ವಲಿ ಯಂಗ್ಸ್ಟರ್ಸ್ ಇದ್ದರೆ ಮಾಡೋದು ಜಾಸ್ತಿ. ಅವರಿಗೆ ಹೌದು, ತಿನ್ನುವವರು ಬೇಕು. ಈಗ ನೆಕ್ಸ್ಟ್ ಯಂಗರ್ ಜನ್ರೇಷನಿಗೆ ಈಗಿನ ಯಂಗರ್ ಜನ್ರೇಷನಿಗೆಲ್ಲ ಇದು ತುಂಬ ಇಷ್ಟ ಆಗ್ತದೆ. ಹಾಗೆ ನಮ್ಮ ಇದೆಲ್ಲ ಟ್ರೆಡಿಷನಲ್ ನಾನು ಮಾಡ್ತೇನೆ. ಯಾರಿಗೆ ಇಷ್ಟ ಇದೆ ಅವರಿಗೆ ಟ್ರೆಡಿಷನಲ್. ಹೌದು.
ನಮ್ಮದೇ ತುಂಬ ಟ್ರೆಡಿಷ್ನಲ್ ಉಂಟಲ್ಲ ಸೌತ್ ಕೇರಳ ಅದು. ಹೌದು, ಖಂಡಿತ. ಒಂದೊಂದು ಹಬ್ಬಕ್ಕೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ನಾವು ಮಾಡ್ತೀವಿ. ಇಂಥದಕ್ಕೆ ಇದೇ ಅಡುಗೆ ಅಂತ ಇದೆ ಅಲ್ವಾ? ಹೌದು, ಅದನ್ನು ಒಂದು ಬಿಟ್ಟು ಕೊಡೋದಿಲ್ಲ ನಾನು. ಯಾಕೆ ಹೇಳಿದರೆ ನಮ್ಮ ಕೈ ಬಡ್ಡ ಆಗ್ತದೆ ಹೇಳಿ ನಾವು ಮಾಡ್ತಾ ಇರ್ತೇವೆ. ಅಂದರೆ ನಾವೇ ಬಿಟ್ಟರೆ ಇನ್ನು ಮುಂದಿನ ಪೀಳಿಗೆ ಅಂತ ಕಂಟಿನ್ಯೂ ಮಾಡೋದಿಲ್ಲ, ಅದಕ್ಕೋಸ್ಕರ ಮಾಡಲೇಬೇಕು. ಎಣ್ಣೆ ಕೂಡ ಕಾದಿದೆ. ಹೌದು. ಸೊ ಇನ್ನು ಡೈರೆಕ್ಟ್ ಹಾಕ್ಕೊಳ್ಳೋದಾ? ಹೌದು, ನಾನು ಒಂದೊಂದೇ ಕೊಡ್ತೇನೆ ನಿಮಗೆ. ಮೆಲ್ಲ ಮಾಡಿ ಒಂದೊಂದೇ ಹಾಕಿ ಸ್ವಲ್ಪ ಬಿಡಬೇಕು. ಯಾಕೆ ಹೇಳಿದರೆ ಕೂಡಲೇ ಇದು ಮಾಡಿದರೆ ಅದು ಬಿಟ್ಕೊಳ್ತದೆ. ಓಕೆ. ನಾನು ಏನು ಮಾಡೋದು, ಸ್ವಲ್ಪ ಬಾಲ್ ಮಾಡಿ ಇಡೋದು, ಅವಾಗ ಅದು ಸೆಟ್ ಆಗಿದಾಗೆ ಆಗ್ತದೆ ಮನೆಯಲ್ಲಿ. ಅದರ ನಂತರ ಸ್ವಲ್ಪ ಹೊತ್ತಿನಲ್ಲಿ ಫ್ರೈ ಮಾಡೋದು. ರೆಡಿ ಮಾಡಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಏನಾಗೋದಿಲ್ಲ. ಹೌದು, ಏನಾಗೋದಿಲ್ಲ. ಇದು ಹೇಳಿದರೆ ಹೀಗೆ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಇರಬೇಕಾಗ್ತದೆ. ಸ್ವಲ್ಪ ಬಿಟ್ಟು ಕೊಡುವ ಚಾನ್ಸಸ್ ಇದೆ. ಮತ್ತು ಬೆಂಕಿ ತುಂಬ ದೊಡ್ಡದು ಮಾಡಬಾರ್ದು, ಸಣ್ಣ ಬೆಂಕಿಯಲ್ಲೇ ಮಾಡಬೇಕು. ಬ್ರೆಡ್ ಅಲ್ಲ, ಅದು ಬೇಗ ಹೌದು ಫ್ರೈ ಆಗ್ತದೆ. ಒಳಗಿನ ತರಕಾರಿ ಮತ್ತೆ ಬೇಯುವುದಿಲ್ಲ, ಸ್ವಲ್ಪ. ಹೌದು, ಸ್ವಲ್ಪ ಆದರೂ ಇದು ಅದರ ಫ್ಲೇವರ್ ಎಲ್ಲ ಒಟ್ಟಾಗಿ ಒಂದು ಕ್ರಂಚಿನೆಸ್ ಬರಬೇಕು. ಈ ಥರ ನೋಡಿ, ಕಲರ್ ಒಂದೇ ಲೆಕ್ಕ ಕಲರ್ ಬರುವ ಹಾಗೆ ತಿರುಗಿಸ್ತಾ ಇದ್ದರೆ ಆಯಿತು. ಸ್ವಲ್ಪ ತುಂಬ ಹೊತ್ತು ತೆಗೆಯೋದಿಲ್ಲ, ಬ್ರೆಡ್ ಬೇಗ. ಈ ಥರ ಆದರೆ ಅದರಲ್ಲೂ ಕೂಡ ಎಲ್ಲವನ್ನು ಕೂಡ ತುರಿದು ಮಾಡಿದರೆ ಸ್ವಲ್ಪ ಇನ್ನೂ ಈಸಿ. ಹೌದು, ಈಗ ಅಂತೂ ಮಾಲ್ಸ್ನಲ್ಲೆಲ್ಲ ಕಟ್ ವೆಜಿಟೇಬಲ್ಸ್ ಸಿಗ್ತದೆ. ಅದೇ ದಿನ ಹೋಗ್ತಾ ಹೋಗ್ತಾ ಎಷ್ಟು ಸುಲಭ, ಇನ್ನಷ್ಟು ಸುಲಭ ಆಗ್ತಾ ಉಂಟು. ಸೊ ಇನ್ನು ನೆಕ್ಸ್ಟ್ ಜನ್ರೇಷನಿಗೆ ಅದು ತುಂಡು ಮಾಡಿ ಕೂತ್ಕೊಳ್ಳುವುದು, ಕಟ್ ಮಾಡಿ ಕೂತ್ಕೊಳ್ಳುವ ಈಗಲೇ ಇಲ್ಲ. ಈಗಲೇ ನೆಕ್ಸ್ಟ್ ಜನ್ರೇಷನ್ಗೆ ಅದು ನೆಕ್ಸ್ಟ್ ಎಲ್ಲ ರೆಡಿಯಾಗಿ ಹಾಗೆ ಪ್ಯಾಕ್ ಆಗಿ ಇರುತ್ತೆ. ನೋಡ್ತಾ ಇರುವಾಗ ಒಳ್ಳೆ ಗೋಳಿ ಬಜ್ಜೆ ಥರ ಕಾಣ್ತಾ. ಗೋಳಿ ಬಜ್ಜೆ. ಬಿಸಿ ಬಿಸಿ ವೆಜಿಟೇಬಲ್ ಬ್ರೆಡ್ ಬಾಲ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ಬ್ರೆಡ್ ಬಾಲ್ಸ್ ರೆಡಿ ಆಗಿದೆ. ಮಕ್ಕಳಿಗೆ ತಿನ್ನಿಸೋದಕ್ಕೆ ತುಂಬ ಸುಲಭ. ಯಾಕೆ ಅಂತ ಹೇಳಿದರೆ ವಿವಿಧ ರೀತಿಯಾದಂಥ ತರಕಾರಿಗಳು ಇದರಲ್ಲಿ ಬಳಕೆ ಆಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಿಕ್ಸ್ಡ್ ವೆಜಿಟೇಬಲ್ ಬ್ರೆಡ್ ಬಾಲ್ಸ್ ತಯಾರಿಸುವ ವಿಧಾನ. ಮೊದಲು ಹೆಚ್ಚಿದ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀಟ್ರೂಟ್, ಪನ್ನೀರ್, ಕ್ಯಾಬೇಜ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬೇಯಿಸಿದ ಆಲೂಗಡ್ಡೆ, 1 ಚಮಚದಷ್ಟು ಚಾಟ್ ಮಸಾಲ ಪುಡಿ, 1 ಚಮಚ ಕರಿಮೆಣಸಿನ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿಕೊಳ್ಳಿ. ಇನ್ನೊಂದೆಡೆ ಬ್ರೆಡ್ನ ಬದಿಗಳನ್ನು ತೆಗೆದು ಸ್ವಲ್ಪ ನೀರು ಚಿಮುಕಿಸಿ ತಯಾರಿಸಿದ ಉಂಡೆಗಳನ್ನು ಇಟ್ಟು ಮಡಚಿ ಉಂಡೆ ಕಟ್ಟಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಮಿಕ್ಸ್ಡ್ ವೆಜಿಟೇಬಲ್ ಬ್ರೆಡ್ ಬಾಲ್ಸ್ ಟೊಮ್ಯಾಟೊ ಕೆಚಪ್ನೊಂದಿಗೆ ಸವಿಯಲು ಬಲು ರುಚಿ. ಸೊ ಬ್ರೆಡ್ ಬಾಲ್ಸ್ ಏನೋ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಪ್ರಾನ್ಸ್ ಗೋಲ್ಡ್ ಕಾಯಿನ್. ಹೇಗೆ ಮಾಡೋದು ಅದನ್ನೆಲ್ಲ ನಾನು ಕೂಡ ಕಲಿಯೋದಕ್ಕೆ ಉತ್ಸುಕಳಾಗಿದ್ದೇನೆ. ಸೊ ಅವರೆಲ್ಲ ರೆಡಿ ಮಾಡೋಷ್ಟು ಹೊತ್ತು ನೀವು ತಗೊಳ್ಳಿ, ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, KC ಪ್ಯೂರ್ ಖೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಟೀ ಟೈಮ್ ಸ್ನ್ಯಾಕ್ ಅಥವಾ ಕಾಫಿ ಟೈಮ್ಗಂತೂ ಸೂಪರ್ ಆಗಿರುವಂಥ ಮಿಕ್ಸ್ಡ್ ವೆಜಿಟೇಬಲ್ ಬಾಲ್ಸ್ ರೆಡಿಯಾಗಿದೆ. ಸೊ ಈಗ ಪ್ರಾನ್ಸ್ ಗೋಲ್ಡ್ ಕಾಯಿನ್ ಹೇಗೆ ಮಾಡೋದು ನೋಡಬೇಕು, ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಪ್ರಾನ್ಸ್ ಗೋಲ್ಡ್ ಕಾಯಿನ್, ಪ್ರಾನ್ಸಿಂದ ಹೌದು ಏನಾದರೂ ಮಾಡ್ತೀರಿ, ಅದು ಗೋಲ್ಡ್ ಕಾಯಿನ್ ಥರ ಹೇಗೆ ಬರುತ್ತಾ? ಅದು ಕಾಯಿನ್ ಹೇಳಿದರೆ ಅದು ಬೇಸಿಕ್, ಅದು ಗೋಳಿ ಬಜೆ ಬ್ಯಾಟರ್.
ಕೋಳಿ ಬಜ್ಜಿಗೆ ಯಾವ ಬ್ಯಾಟರ್ ಮಾಡ್ತೇವೆ ನಾವು ಅದೇ ತರ ಬ್ಯಾಟರ್ ಮಾಡೋದು. ಒಂದು ಎಂತ ಹೇಳಿದ್ರೆ ಅದಕ್ಕೆ ಖಾರಕ್ಕೆ ಮತ್ತು ಟೇಸ್ಟಿಗೆ ಹಸಿಮೆಣಸು, ಇದು ಜಿಂಜರ್ ಮತ್ತು ಗಾರ್ಲಿಕ್ ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಇದು ಮೂರು ಓಕೆ. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಗ್ರೈಂಡ್ ಮಾಡಿದ್ದು ನಾನು ಮಾಡಿಯೇ ತಂದಿದ್ದೇನೆ ಮಿಕ್ಸ್ ಮಾಡಲಿಕ್ಕೆ. ಎಲ್ಲವನ್ನು ಗ್ರೈಂಡ್ ಮಾಡಿ ಅಂದ್ರೆ ಫುಲ್ ಫೈನ್ ಪೇಸ್ಟ್ ಆಗಬೇಕಾಗಿಲ್ಲ, ಇಲ್ಲ ಸ್ವಲ್ಪ ಹೌದು ತರಿ ತರಿಯಾಗಿ. ಈಗ ನಾನು 1 ಕಪ್ ಮೈದಾ ತಂದಿದ್ದೇನೆ. ಮೈದಾ 1 ಕಪ್ ಮೈದಾವನ್ನು ಹಾಕೋದು. ಮತ್ತು ಇದು ನಾನು ಹೇಳಿದ ಹಳ್ತದಲ್ಲಿ ನಾನು ಮಾಡಿ ತಂದಿದ್ದೇನೆ ಪೇಸ್ಟ್. ಇಷ್ಟು ಪೇಸ್ಟ್ ಹಾಕೋದು, ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ ಪೇಸ್ಟ್ ಹಾಕೋದು. ಮತ್ತು ಸ್ವಲ್ಪ ಉಪ್ಪು ಹಾಕೋದು, ರುಚಿಗೆ ತಕ್ಕ ಉಪ್ಪು. ಓಕೆ. ಮತ್ತು ಇದು ಸೋಡಾ ಖಾರ. ಸೋಡಾ ಖಾರ ಯಾಕೆ ಹೇಳಿದರೆ ಸ್ವಲ್ಪ ಉಬ್ಬಿ ಬರಲಿಕ್ಕೆ. ಹೌದು. ಅದು ಈಗ ಈ ಹಿಟ್ಟು ಮಾಡಿ ಒಂದು 10 ನಿಮಿಷ ಇಡಬೇಕಾಗ್ತದೆ. ಹಾಗೆ ಇಡದೆ ಮಾಡಿದರೆ ಅಷ್ಟು ಒಂಥರ ಉಬ್ಬಿ ಬರುವುದಿಲ್ಲ, ಸ್ವಲ್ಪ ಹಾರ್ಡ್ ಆಗ್ತದೆ ಅಷ್ಟೇ. ಟೇಸ್ಟ್ನಲ್ಲಿ ಏನು ಡಿಫರೆನ್ಸ್ ಬರುವುದಿಲ್ಲ. ಮತ್ತು ಇದು ಮಜ್ಜಿಗೆ ಇಲ್ಲ ಮೊಸರು. ಮಜ್ಜಿಗೆ ಇದ್ರೆ ಒಳ್ಳೆಯದು, ಸ್ವಲ್ಪ ಹುಳಿ ಇದ್ರೆ ಹುಳಿ ಇರಬೇಕು. ಹೌದು, ಸಿಹಿ ಹಾಕಬಾರ್ದು. ಇದು ಹೇಗೆ ಸಂಜೆಗೆ ಅಥವಾ ಟೀ ಟೈಮಿಗೆ ಆಗ್ತದೆ, ಪಾರ್ಟಿ ಸ್ಟಾರ್ಟರ್ಸ್ ಆಗ್ತದೆ. ಪಾರ್ಟಿ ಸ್ಟಾರ್ಟರ್ಸ್ ಪ್ರಾನ್ಸ್ ಸಂಜೆ ಟೀ ಯಾರು ಕೊಡ್ತಾರೆ? ಹೌದು. ಈಗ ಇದನ್ನು ಮಿಕ್ಸ್ ಮಾಡುವಾಗ ಸ್ವಲ್ಪ ನೀರು ಬೇಕಾಗ್ತದೆ. ತುಂಬ ಅಲ್ಲ, ನಾನು ಹಾಕ್ತೇನೆ ಸ್ವಲ್ಪ. ಇದೆ ಜಸ್ಟ್ ನಮಗೆ ಹೌದು ಕೋಟಿಂಗ್ ಬರುವ ಹಾಗೆ. ಅಂದ್ರೆ ಮೊಸರಲ್ಲೇ ಕಲಿಸ್ತಾ ಇದ್ದೀರಿ? ಹೌದು. ಹೆಚ್ಚಿಗೆ ಬೇಕಿದ್ರೆ ಮಾತ್ರ ಸ್ವಲ್ಪ. ಅಂದ್ರೆ ಇದು ತಿಕ್ ಡವ್ ಬರ್ಬೇಕಾ? ಸ್ವಲ್ಪ ತುಂಬಾ ತಿಕ್ ಅಲ್ಲ, ನಾನೀಗ ತೋರಿಸ್ತೇನೆ. ಅದು ನಮಗೆ ಕೈಗೆ ಅದು ಕೋಟ್ ಮಾಡಿ ಬಿಡುವ ಹಾಗೆ ಆಗಬೇಕು. ಪ್ರಾನ್ಸ್ ಬಿಡುವ ಹಾಗೆ ಆಗಬೇಕು. ಅಂದ್ರೆ ಪ್ರಾನ್ಸ್ಗೆ ನೀವೇನು ಮ್ಯಾರಿನೇಷನ್ ಏನಿಲ್ಲ? ಇಲ್ಲ, ಅಲ್ಲ. ಈಗ ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ತೇನಲ್ಲ, ಈಗ ಇದರಲ್ಲೇ ಹಾಕ್ತೇನೆ. ಮತ್ತೊಂದು 5 ನಿಮಿಷ ಬಿಟ್ಟರೆ ಇದರಲ್ಲಿ ಅದು ಇದರಲ್ಲೇ ಒಟ್ಟಿಗೆ ಕಲಿಸ್ಕೊಳ್ಳೋದು. ಹೌದು. ಈಗ ಇದರಲ್ಲಿ ಬಿಟ್ಟರೆ ನೀರು ಸಾಕು. ಈಗ ಮತ್ತೆ ಹೌದು, ಮತ್ತೆ ಹಾಕ್ತೇನೆ. ಇಲ್ಲದೆ ನೀರಿಲ್ಲ. ಇದು ಸಹ ಹಾಗೆ ಪ್ರಾನ್ಸ್. ಈಗ ನಾನು ಫ್ರೆಶ್ ಪ್ರಾನ್ಸ್ ಉಂಟು, ಇಲ್ಲ ಸ್ವಲ್ಪ ಸ್ಟೀಮ್ ಮಾಡಿ ಒಂದು ಮೈಕ್ರೋವೇವ್ನಲ್ಲಿ ಸ್ವಲ್ಪ ಹೊತ್ತು ಸ್ಟೀಮ್ ಮಾಡಿಕೊಂಡ್ರೂ ಒಳ್ಳೆಯದಾಗ್ತದೆ. ಏನು ಸ್ವಲ್ಪ ಹೊತ್ತಿಡುವ. ಅದು ಸೋಡಾ ಖಾರ ಹಾಕಿದ್ದೇವಲ್ಲ, ಸ್ವಲ್ಪ ಅದರೊಟ್ಟಿಗೆ ಬ್ಲೆಂಡ್ ಆಗಬೇಕು. ಸೊ ಹಾಗಾದರೆ ಅದು ಮ್ಯಾರಿನೇಟ್ ಆಗೋಷ್ಟು ಹೊತ್ತು ನಾವು ಆಯಿಲ್ ಇಡ್ಬೋದು. ಡೀಪ್ ಫ್ರೈ ಅಲ್ವಾ? ಹೌದು, ಡೀಪ್ ಫ್ರೈ. ಸೊ ಆಗದೆ ಆಯಿಲ್ ಇದೆ. ಸೊ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೌದು. ಸೊ ನೀವು ಒಂದು 2 ಸಾರಿ ಮಾಡಿ 3 ಸಾರಿ ಮಾಡಿ ಅದರ ಕಲರ್ ಚೇಂಜ್ ಆಗೋದಿಲ್ಲ. ಅದೇ ಸನ್ಫ್ಲವರ್. ಎಸ್. ಮತ್ತು ಹೆಲ್ತಿಗೆ ಸಹ ಒಳ್ಳೆಯದಲ್ಲ. ಕೊಲೆಸ್ಟ್ರಾಲ್ ಫ್ರೀ ಅಂತ ಹೇಳ್ದಲ್ಲ ಹಾಗೆ. ಸೊ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಮೇಡಮ್? ಈಗ ನಾವು ಮನೆಯಲ್ಲಿ ಇಬ್ಬರೇ. ಮೊದಲು ಹಸ್ಬೆಂಡ್, ಮೊದಲು ನನ್ನ ಅತ್ತೆ ಮಾವ ಮತ್ತು ಬರುವವರು ಹೋಗುವವರು, ಮತ್ತು ಮಗಳು ಒಬ್ಬಳೇ ಮಗಳು ನನಗೆ. ಸೊ ಈಗ ಎಲ್ಲ ಕಲಿತು US ಅಲ್ಲಿ ಸೆಟ್ಲ್ ಆದ್ಲು. ಓಕೆ. ಸೊ ನಾವೇ ಈಗ ಹಾಗೆ. ಸೊ ನ್ಯೂಲಿ ಮ್ಯಾರಿಡ್ ಕಪಲ್ ಥರ ನೀವಿದ್ದೀರಿ ಈಗ. ಈ ಥರ ಪ್ರಾನಿಗೆ ಕೋಟ್ ಮಾಡೋದು, ಹೀಗೆ ಹಾಕೋದು. ಸೊ ಅದು ಫುಲ್ ರಿಂಗ್ ಥರ ಅದೇ ಬಂದ್ಬಿಡುತ್ತೆ. ಹೌದು. ಇದಕ್ಕೀಗ ಮೈದಾ ಹಾಕಿದ್ರಲ್ಲ, ಕಡಲೆ ಹಿಟ್ಟಲ್ಲಿ ಮಾಡಿದರೆ ಹೇಗೆ ಟೇಸ್ಟ್ ಬರುತ್ತೆ? ಅದು ಒಳ್ಳೇದು ಬರ್ಬೋದು, ಒಳ್ಳೇದು ಬರ್ತದೆ. ಅದೊಂಥರ ಒಂದು ನಮ್ಮ ಬಜೆ ಥರ ಆಗ್ತದೆ ಹಾಗೆ. ಮೈದಾದಲ್ಲಿ ಕೋಟ್ ಮಾಡಿದರೆ ಅದಕ್ಕೆ ಒಂದು ಫ್ಲೇವರ್ ಬೇರೆ. ಕಡಲೆ ಹೌದು. ಮತ್ತು ನಾವು ಬಜ್ಜಿ ಮಾಡೋದು ಕಡಲೆ ಹಿಟ್ಟಿನಲ್ಲೇ, ಆದ್ದರಿಂದ ನೀವು ಹೇಳಿದಾಗೆ ಉಬ್ಬಿ ಬರ್ತಾ ಇದೆ. ಅದೇ ನಾನು ಹೇಳಿದ್ದು. ನಾವು ಹಾಕುವಾಗ ಕಾಯಿನ್ ಥರ ಹಾಕಿದ್ರು ಚಂದ ಉಬ್ಬಿ ಬರ್ತದೆ ಅದು.
ಇದಕ್ಕೆ ಹೆಸರು ನೀವೇ ಇಟ್ಟಿದ್ದ ಹೇಗೆ? ಆ್ಯಕ್ಚುಲಿ ನಾವು ಹೋಟೆಲಿಗೆ ಎಲ್ಲ ಹೋದಾಗ ತಿಂತಾ ಇರ್ತೇವಲ್ಲ, ನನಗೆ ಒಂದು ಮೊದಲು ಹೀಗೆ ಹೋಟೆಲಿಗೆ ಹೋದರೆ ಅದನ್ನು ಬಂದು ಮನೆಯಲ್ಲಿ ಮಾಡಿ ನೋಡುವ ಹುಚ್ಚು. ಹಾಗೆ ಅದು ನಾವು ಮಾಡಿದರೆ ಹೇಗೆ ಆಗ್ತದೆ. ಹೌದು, ಅಲ್ಲಿಯೂ ಹೀಗೆ ಆಗ್ತಿತ್ತದು. ಆ ಥರ ಅವ್ರ ಹೆಸರು ಹೀಗೆ ಕೊಟ್ಟ. ಹೌದು, ಅದು ನಾವು ಮಾಡಿ ನೋಡುವಾಗ ಹಾಗೆ. ಅದೇ ನಾನು ಹೇಳಿದ್ದಲ್ಲ, ಈಗ ಅದರಲ್ಲಿ ಸೋಡಾ ಖಾರ ಎಲ್ಲ ನಮ್ಮ ಹುಳಿ ಮಜ್ಜಿಗೆ ಬಿದ್ದಿದೆ ಅದಕ್ಕೆ. ಆ ಹುಳಿ ಥರ ಇದ್ದರೆ ಮಾತ್ರ ಅದು ಸ್ವಲ್ಪ ಉಗುತ್ತದೆ. ಹೌದು. ಮತ್ತು ನೋಡಿ, ನಾವು ತುಂಬ ನೀರು ಹಾಕಲಿಲ್ಲ, ಕಲಸಿ ಆಗುವಾಗ ಮಜ್ಜಿಗೆ ನೀರು ಆಗ್ತದೆ. ಇದಿಷ್ಟನ್ನು ತೆಗಿಲ್ಲ. ಹೌದು, ಅದು ಹೌದು, ತೆಗಿ. ಇದು ಪಾರ್ಟಿ ಸ್ಟಾರ್ಟರ್ಸ್ಗೆ ತುಂಬ ಚೆನ್ನಾಗಿ ಬರ್ತದೆ. ಹೌದು ಅಲ್ಲ? ಮತ್ತು ಟೇಸ್ಟಿ, ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ದೊಡ್ಡವರಿಗೆ ಪ್ರಾನ್ಸ್ ಯಾರಿಗೆ ಇಷ್ಟ ಇಲ್ಲ. ಅದೇ, ಇದು ಖಾರ ಬೇಕಾದ್ರೆ ಇನ್ನೂ ಸ್ಪೈಸಿ. ಹೌದು, ಹಾಕ್ಬೋದು. ಈಗ ನಿಮಗೆ ಇದಕ್ಕೆ ಇಷ್ಟು ಖಾರ ನಿಮಗೆ ಗೊತ್ತಾಗ್ತದೆ. ಈಗ ನಾನು ಹಾಕಿದ ಮೆಣಸಿನಲ್ಲಿ ಅಷ್ಟು ಖಾರ ಇದೆ. ಜಿಂಜರ್, ಗಾರ್ಲಿಕ್, ಬೆಳ್ಳುಳ್ಳಿ. ಹೌದು, ಅದಷ್ಟು ಮೂರು ಒಟ್ಟಿಗೆ ನೀವು ಅದು ಹಾಕಿದ ಅರೋಮಾ ಸೂಪರ್ ಬರ್ತಾ ಉಂಟು. ಚೈನೀಸ್ ಡಿಶ್ ಇದು, ಅರೋಮಾ ಇದೆ. ಅದೇ ಥರ ಚೈನೀಸ್ನಲ್ಲಿ ಸಾಸ್ ಜಾಸ್ತಿ ಯೂಸ್ ಮಾಡ್ತಾರೆ ಅವರು. ಇಲ್ಲ, ಅದರಲ್ಲೂ ಕೂಡ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇರ್ತದೆ. ಹೌದು. ಗೋಲ್ಡ್ ಕಲರ್, ಅದು ಕಲರ್ ಟರ್ನ್ ಆಗುತ್ತೆ, ಅದಕ್ಕೆ ಅದು ಗೋಲ್ಡ್ ಕಾಯಿನ್. ಸೊ ಪ್ರಾನ್ಸ್ ಆಗಿರೋದ್ರಿಂದ ಕಾಯಿನ್ ತರ ಬರುತ್ತೆ. ಗೋಲ್ಡನ್ ಕಲರ್ ಆದ್ರಿಂದ ಗೋಲ್ಡ್ ಕಾಯಿನ್. ಓಕೆ ಓಕೆ. ಸೊ ಅದಕ್ಕೆ ಅದು ತುಂಬಾ ಬೆಂಕಿ ಸಣ್ಣದಿರಬೇಕು, ಸ್ವಲ್ಪ ಪೇಷಂಟ್ಲಿ ಟರ್ನ್ ಮಾಡ್ತಾ ಇರಬೇಕು. ಇದು ಎಕ್ಸಾಕ್ಟ್ಲಿ ಆ ಗೋಲ್ಡ್ ಕಲರ್ ಬಂದ್ರೆ ಅದು, ಅಂಡ್ ಇಟ್ಸ್ ಪ್ರಾನ್ಸ್. ಅದಕ್ಕೆ ಪ್ರಾನ್ಸ್ ಗೋಲ್ಡ್ ಕಾಯಿನ್. ವೆರಿ ನೈಸ್. ಸರ್ವ್ ಮಾಡಿ. ಬಿಸಿ ಬಿಸಿ ಪ್ರಾನ್ಸ್ ಗೋಲ್ಡ್ ಕಾಯಿನ್ ರೆಡಿ ಆಗಿದೆ. ಆಸಮ್. ಸೊ ನೀವು ಹೇಳಿದ ಪ್ರಕಾರ ಆ ಕಲರ್ ಕೂಡ ಅಷ್ಟೇ ಕರೆಕ್ಟಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿ ಪ್ರಾನ್ಸ್ ಗೋಲ್ಡ್ ಕಾಯಿನ್ ರೆಡಿ ಆಗಿದೆ. ಪಾರ್ಟಿ ಸ್ಟಾರ್ಟರ್ಸ್ಗೆ ಹೇಳಿ ಮಾಡಿಸಿದ್ದು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪ್ರಾನ್ಸ್ ಗೋಲ್ಡ್ ಕಾಯಿನ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ಮೈದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ ಪೇಸ್ಟ್ 2 ಚಮಚದಷ್ಟು, ರುಚಿಗೆ ಅನುಸಾರವಾಗಿ ಉಪ್ಪು, ಅರ್ಧ ಚಮಚದಷ್ಟು ಸೋಡಾ ಪುಡಿ, 2 ರಿಂದ 3 ಚಮಚ ಮೊಸರು, ಸ್ವಲ್ಪವೇ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ಸಿಗಡಿ ಮೀನನ್ನು ಸೇರಿಸಿ ಬೆರೆಸಿಕೊಂಡು 10 ನಿಮಿಷ ನೆನೆಯಲು ಇಡಿ. ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕರಿಯಿರಿ. ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಪ್ರಾನ್ಸ್ ಗೋಲ್ಡ್ ಕಾಯಿನ್ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್. ಸೊ 2 ಕೂಡ ಪಾರ್ಟಿ ಸ್ಟಾರ್ಟರ್ಸ್ ಅಂತಾನೆ ಹೇಳ್ಬೋದು. ಹೌದು ಅಲ್ವಾ? ಸೊ ನಮ್ಮ ಪಾರ್ಟಿ ಶುರು ಮಾಡುವ. ಸೊ ಫಸ್ಟ್ ಯಾವುದು? ವೆಜ್ ಇಂದನಾ? ವೆಜ್ ನೀವು ಟೇಸ್ಟ್ ಮಾಡಿ ಫಸ್ಟ್. ತಗೊಳ್ಳಿ ನೀವು ಸಹ. ಓ ಎಸ್, ತಗೊಳ್ಳಿ. ವಿಲ್ ಶೇರ್. ಯಾ, ಥ್ಯಾಂಕ್ ಯು. ನೀವು ಹೇಳಿದ ಪ್ರಕಾರ ಬೇಯಿಸಿ ಎಲ್ಲ ಮಾಡಬೇಕಂತ ಇಲ್ಲ. ಈ ಕ್ರಂಚಿ ವೆರಿ ನೈಸ್, ಕರೆಕ್ಟ್ ಆಗಿದೆ ಮೇಡಮ್. ಯಾಕಂತ ಹೇಳಿದ್ರೆ ಯೂಶ್ವಲಿ ನಾವು ಈ ಬ್ರೆಡ್ಡಿಂದ ಮಾಡುವಾಗ ಔಟರ್ ಲೇಯರ್ ಕ್ರಿಸ್ಪ್ ಇರುತ್ತೆ, ಒಳಗೆ ಬಾಜಿ ಅದು ತುಂಬ ಸಾಗಿ ಈ ಥರ ಸಾಫ್ಟ್ ಆಗಿರ್ತದೆ. ಇದು 2 ಕೂಡ ಒಂದೇ ಫೀಲ್ ಸಿಗ್ತಾ ಇದೆ. ಓ ವೆರಿ ನೈಸ್, ಸೂಪರ್. ನನಗೆ ಆ ಐಡಿಯಾ ಇಷ್ಟ ಆಯಿತು. ಯಾಕೆಂತ ಹೇಳಿದರೆ ಅದು ನಾನು ಈಗಲೇ ಹೇಳಿದಾಗೆ ಆ ಕ್ರಂಚಿನೆಸ್ ಸಿಗದಿದ್ರೆ ಒಂದು ಟೇಸ್ಟ್ ಸ್ಟಾರ್ಟಿಂಗಲ್ಲಿ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಸೂಪರ್. ನಾನು ಈ ಥರನೇ ಟ್ರೈ ಮಾಡ್ತಿದ್ದೆ. ಕೆಲಸನೂ ಸುಲಭ ಅಲ್ವಾ? ಎಸ್ಪೆಷಲಿ ಮಕ್ಕಳಿಗೆ ಸಂಜೆ ಹೊತ್ತಿಗೆ ಬರುವಾಗ ಅಮ್ಮನವರಿಗೆ ಸುಲಭ ಅಲ್ವಾ? ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ವಿಲ್ ಟೇಸ್ಟ್ ದಿಸ್. ತಗೊಳ್ಳಿ ಮೇಡಮ್. ಸೊ ಇದು
ಸಾಸಲ್ಲಿ ಡಿಪ್ ಮಾಡಬೇಕಾ? ಬೇಡ, ನಿಮಗೆ ಹೀಗೆ ಟೇಸ್ಟ್ ಮಾಡಲಿಕ್ಕೆ ಸಿಗ್ತದೆ. ತುಂಬ ಸುಲಭ ಅಡುಗೆ, ಟೇಸ್ಟ್ ಆಸಮ್. ಖಾರ ಬೇಕಿದ್ರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಬೋದು, ಇನ್ನೂ ಖಾರ ಹಾಕ್ಬೋದು. ಇದು ಇಷ್ಟು ಲೈಟ್ ಸ್ಪೈಸ್, ಯಾರಾದರೂ ಮೀಡಿಯಂ ಸ್ಪೈಸ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇದು ಕರೆಕ್ಟ್. ಸ್ಪೆಷಲಿ ಮಕ್ಕಳಿಗೆಲ್ಲ ತಿನ್ನುವಾಗ ತುಂಬ ಸ್ಪೈಸ್ ಮಾಡಿದರೆ ಅವ್ರಿಗೆ ತಿನ್ಲಿಕ್ಕೆ. ಇದರಲ್ಲಿ ನೋಡಿ ನಿಮಗೆ ಆ ಗ್ರೀನ್ ಚಿಲ್ಲೀಸ್ ಎಲ್ಲವೂ ಸಿಗ್ತಾ ಇದೆ, ಫ್ಲೇವರ್ಸ್ ಸಿಗ್ತಾ ಇದೆ. ಹೌದು. ಮಧ್ಯದಲ್ಲಿ ಫಸ್ಟ್ ನಿಮಗೆ ಸೇಮ್ ಇದು ಗೋಳಿ ಬಜೆ ಬಂತು, ಅದ್ರ ನಂತರ ನನಗೆ ಕರೆಕ್ಟಾಗಿ ಪ್ರಾನ್ಸ್ ಟೇಸ್ಟ್ ಸಿಗ್ತದೆ. ಆಸಮ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ನನಗಂತೂ ಅಡುಗೆನೂ ಇಷ್ಟ ಆಯಿತು. ಸೊ ನಿಮ್ಮನ್ನು ನೋಡೋ ಇನ್ನೊಂದು ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಸ್ಮೈಲ್. ಸೊ ಐ ಲವ್ಡ್ ಯುವರ್ ಸ್ಮೈಲ್, ನನಗೆ ತುಂಬ ಇಷ್ಟ ಆಯಿತು. ವೆರಿ ಬ್ಯೂಟಿಫುಲ್ ಸ್ಮೈಲ್. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎರಡು ತುಂಬ ಈಸಿ ಎಟ್ ಟೇಸ್ಟಿ ರೆಸಿಪಿ ಹೇಳ್ಕೊಟ್ರಿ. ಹೇಗೆ ಅನ್ನಿಸ್ತು ನಮ್ಮ ಕಿಚನ್ಗೆ ಬಂದು? ತುಂಬ ಒಳ್ಳೆಯದಾಯಿತು. ಈ ಚಾನ್ಸ್ ಕೊಟ್ಟದಕ್ಕೆ ನಾನು ಇಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನಷ್ಟು ಹೊಸ ರುಚಿ ಬಂದು ನಮಗೆ ಹೇಳಿಕೊಡುವ. ಓಕೆ. ಸೊ ನಮ್ಮಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ. ನಿಮ್ಮ ಅಂದರೆ ಇಬ್ಬರದು ಟೇಸ್ಟ್ ಒಂದೇ ರೀತಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಸೂಪರ್ವ್ ಆಗಿರುವಂಥ ಈಸಿ ಸ್ಟಾರ್ಟರ್ಸ್ ನಮಗೆ ಹೇಳ್ಕೊಟ್ರಿ. ಅದಕ್ಕೋಸ್ಕರ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕಿರುಕಾಣಿಕೆ. ಹೌದು, ನಾನು ಮಾಡ್ತೇನೆ. ನಾನು ಮನೆಯಲ್ಲೆಲ್ಲ ಮಗಳ ಮನೆಯಲ್ಲಿ ಹೋದಾಗ ಅವಳಿಗೆ ತೆಗೆದುಕೊಂಡು ಹೋಗಿ ಕೊಟ್ಟು ಓಕೆ ಎಲ್ಲ ಟ್ರೈ ಮಾಡಿದ್ದೇನೆ. ಸೊ ಹಾಗಾದರೆ ನಿಮ್ಗೆ ಅದರ ಟೇಸ್ಟ್ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲ? ಒಳ್ಳೆಯದು, ಸೂಪರ್ ಟೇಸ್ಟ್. ಅಡುಗೆನೂ ಸುಲಭ ಆಗುತ್ತೆ. ಥ್ಯಾಂಕ್ ಯು. ಸೊ ಇವತ್ತಿನ ಈ ಸಂಚಿಕೆ ಅಂತೂ ಸೂಪರ್. ಸೊ ಸ್ಟಾರ್ಟರ್ಸ್ ರೆಡಿ ಆಗಿದೆ, ಮಧ್ಯಾಹ್ನದ ಊಟಕ್ಕಂತೂ ಸೂಪರ್ಬ್ ಆಗಿ ನನಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.